ಇವಿಎಂ ಮೂಲಕ ಚಲಾಯಿಸಿದ ಮತದಾನದ ಬಗ್ಗೆ ವಿವಿಪ್ಯಾಟ್ ಮೂಲಕ ಖಾತರಿಪಡಿಸಿಕೊಳ್ಳುವ ಹೊರತಾಗಿಯೂ ಮೇಲ್ಮನವಿ ಸಲ್ಲಿಕೆಗೆ ಅವಕಾಶ ನೀಡಲಾಗುವುದು. ಅದರಂತೆ ದೂರು ಇದ್ದರೂ ಕೂಡ ರುಜುವಾತಾದರೆ ತಕ್ಷಣ ಮತದಾನ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಗುವುದು ಮತ್ತು ತಿರಸ್ಕೃತಗೊಂಡರೆ ಜೈಲು ಶಿಕ್ಷೆ ವಿಧಿಸಲಾಗುವುದೆಂದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಮಹೇಶ್ ಕರ್ಜಗಿ ಹೇಳಿದ್ದಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಚುನಾವಣಾ ನೀತಿ ಸಂಹಿತೆ ಕುರಿತು ನಗರದ ಮಿನಿ ವಿಧಾನಸೌಧದಲ್ಲಿ ಸಹಾಯಕ ಆಯುಕ್ತರ ಕೋರ್ಟ್ ಹಾಲ್ನ ಕಚೇರಿಯಲ್ಲಿ ನಡೆದ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಜೊತೆ ನಡೆಸಿದ ಸಭೆಯಲ್ಲಿ ಸ್ಪಷ್ಟಪಡಿಸಿದರು. ಪಾರದರ್ಶಕ ಚುನಾವಣೆ ನಡೆಸುವುದು ಆಯೋಗದ ಉದ್ದೇಶವಾಗಿದೆ. ಅದಕ್ಕಾಗಿ ಎಲ್ಲ ಪಕ್ಷಗಳ ಪ್ರತಿನಿಧಿಗಳು ಮತದಾರರ ಸಹಕಾರ ಅತ್ಯಗತ್ಯ. ಚುನಾವಣಾ ಆಯೋಗದ ನಿರ್ದೇಶನವನ್ನು ಪಾಲಿಸುವುದು ಎಲ್ಲರ ಕರ್ತವ್ಯವಾಗಿದೆ. ಚುನಾವಣೆಗೆ ಸಂಬಂಧಿಸಿದ ನಿಯುಕ್ತಿಗೊಂಡ ಅಧಿಕಾರಿ ಸಿಬ್ಬಂದಿ ವರ್ಗ ವಿನಾಕಾರಣ ಯಾರಿಗೂ ಕಿರುಕುಳ ನೀಡುವುದಿಲ್ಲ. ಆದರೆ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದರೆ ಕಠಿಣ ಕ್ರಮ ಜರುಗಿಸಲಾಗುವುದೆಂದು ತಿಳಿಸಿದರು. ಈಗಾಗಲೇ ಈ ಚುನಾವಣಾ ನೀತಿಯನ್ನು ಅನುಷ್ಠಾನಗೊಳಿಸಲು ನಮ್ಮಲ್ಲಿ ಸಾಕಷ್ಟು ಟೀಮ್ಗಳನ್ನು ಮಾಡಿ ವಿವಿಧ ಟೀಮ್ಗಳನ್ನು ಕರ್ನಾಟಕ ರಾಜ್ಯದಾದ್ಯಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ನಿರ್ದೇಶನ ಪ್ರಕಾರ ಟೀಮ್ಗಳನ್ನು ಮಾಡಿದ್ದೀವಿ. ಈ ನಮ್ಮ 204ಗೆ ಸಂಬಂಧಪಟ್ಟಂತೆ 3 ಫ್ಲೈಯಿಂಗ್ ಸ್ಪಾಟ್ಸನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಮತ್ತು 3 ಸ್ಟಾರ್ಟಿಂಗ್ ಸರ್ವೆಲೆನ್ಸ್ ಟೀಮ್ ಅಂದರೆ ಚೆಕ್ ಪೋಸ್ಟ್ ಇದೆ, ಅಲ್ಲಿ ನಮ್ಮ ಆಫೀಸರ್ಸು ಮತ್ತು ಪೊಲೀಸ್ ಸಿಬ್ಬಂದಿ ಎಕ್ಸರ್ಸೈಸ್ ಜೊತೆಗೆ ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಅನುಷ್ಠಾನಗೊಳಿಸಲು ನಾವು ಅಲ್ಲಿ ಸಿಬ್ಬಂದಿಯನ್ನು ಇಟ್ಟಿದ್ದೀವಿ. ಈಗ ತಮ್ಮೆಲ್ಲರೂ ಗೊತ್ತಿದೆ, ಚುನಾವಣೆಯನ್ನು ನೀವು ಫೈಟ್ ಮಾಡ್ತಾಯಿದ್ದಾರೆ, ಚುನಾವಣೆ ನಾವು ಫೈಟ್ ಮಾಡ್ತಾಯಿದ್ದೀವಿ. ವಿ ಆರ್ ಓನ್ಲಿ ದಿ ಫೆಸಿಲಿಟೇಟರ್, ಅಂದರೆ ಅದನ್ನು ಸರಳಗೊಳಿಸಿ ನಮಗೆ ಚುನಾವಣೆ ಗ್ರೌಂಡ್ ಲೆವೆಲ್ ಮಾಡಿಕೊಡ್ತಕ್ಕಂಥ ಕೆಲಸ ನಮ್ಮದು. ಸೊ ಯಾವುದೇ ರೀತಿಯ ಇಬ್ಬರು ಇರಬಾರ್ದು, ಅಂದರೆ ಒಂದು ಕ್ಯಾಂಡಿಡೇಟ್ಗೆ ಅನುಕೂಲ ಆಗೋದು ಇನ್ನೊಂದು ಕ್ಯಾಂಡಿಡೇಟ್ಗೆ ಅನುಕೂಲ. ಸೊ ಗ್ರೌಂಡ್ ಲೆವೆಲನ್ನು ಲೆವೆಲಿಂಗ್ ಮಾಡ್ತಕ್ಕಂಥ ಕೆಲಸ ನಮ್ಮದು. ಇನ್ನು ಇವಿಎಂ ಮತದಾನದ ಬಗ್ಗೆ ಕೆಲವರಲ್ಲಿ ಗೊಂದಲವಿದೆ. ಇದನ್ನು ಹೋಗಲಾಡಿಸುವ ಸಲುವಾಗಿ ಪ್ರಥಮ ಬಾರಿಗೆ ವಿವಿಪ್ಯಾಟ್ ವ್ಯವಸ್ಥೆಯನ್ನು ರಾಜ್ಯದಲ್ಲಿ ಅಳವಡಿಸಲಾಗಿದೆ. ಆ ಮೂಲಕ ಮತದಾರರು ತಾವು ಚಲಾಯಿಸಿದ ಮತದ ಬಗ್ಗೆ ಖಾತ್ರಿಪಡಿಸಲಾಗುತ್ತದೆ. ಮತದಾನ ಮಾಡಿದವರಿಗೆ ವಿವಿಪ್ಯಾಟ್ನಲ್ಲಿ 7 ಸೆಕೆಂಡುಗಳ ಕಾಲ ತಾನು ಯಾರಿಗೆ ಮತ ಚಲಾಯಿಸಿದ್ದೀನಿ ಎಂಬುದರ ಚೀಟಿ ಪ್ರದರ್ಶನಗೊಳ್ಳಲಿದೆ ಎಂದು ಮಾಹಿತಿ ನೀಡಿದರು. ಬದಲಾವಣೆ ಇದ್ದರೆ ಎ ಅಥವಾ ಇನ್ ಕೇಸ್ ಯಾರಾದರೂ ಮತದಾರರ ಪಟ್ಟಿಯನ್ನು ತೆಗಿಬೇಕಾದ್ರೆ ಮಾಡ್ಕೊಳ್ಳೋಕ್ಕೆ ಅವಕಾಶಗಳು ಇರ್ತವೆ. ಸೊ ಹಾಗಾಗಿ ನೀವು ಕೂಡ ಅರ್ಹ ಮತದಾರರು ಇನ್ನೂ ಏನಾದರೂ ಉಳಿಸಿದ್ದಾರೆ ಅವರು ದಯವಿಟ್ಟು ನೀವು ಅವ್ರಿಗೆ ಕೆಲವರು ಮಾಹಿತಿ ಕೊಡಬೇಕು. ಅವ್ರ ಕಡೆ ಅವ್ರ ಹತ್ರ ಇರ್ತಕ್ಕಂಥ ದಾಖಲೆಗಳ ಜೊತೆಗೆ ಇದರಲ್ಲಿ ಕ್ಲಿಯರ್ ಮಾಡಿ ದಯವಿಟ್ಟು ಅರ್ಜಿದಾರರಿಗೆ ಹೊರತು ಯಾವುದೇ ಪೊಲಿಟಿಕಲ್ ಪಾರ್ಟಿ ಈ ಸಂದರ್ಭ ವಿವಿಧ ರಾಜಕೀಯ ಪಕ್ಷದ ಮುಖಂಡರಾದ ಇಸ್ಮಾಯಿಲ್ ಶಾಫಿ ಬಾಬುಕಟ್ಟಿ, ರಮೇಶ್ ಬೋಳ್ಯರ್, ಮುನೀರ್ ಮುಕಚೇರಿ, ಇಕ್ಬಾಲ್ ಮೊಹಮ್ಮದ್ ಮುಕಚೇರಿ ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.